ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್ ಹಾಗೆ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ವಿಭಿನ್ನ ರೀತಿಯಾದಂಥ ಇನ್ನೋವೇಟಿವ್ ಡಿಶನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಜೆನಿಫರ್ ಅವರು. ಯಾವ ರೀತಿಯಾದಂಥ ಅಡುಗೆ, ಯಾವ ರೀತಿಯಾದಂಥ ಇನ್ನೋವೇಟಿವ್ ಅಡುಗೆ, ಬನ್ನಿ ಅವ್ರನ್ನೇ ಕೇಳೋಣ. ಸೊ ವೆಲ್ಕಮ್ ಟು ದ ಶೋ ಜೆನಿಫರ್. ಎಸ್, ಸೊ ಜೆನಿಫರ್, ಇವತ್ತು ಡಿಫ್ರೆಂಟ್ ರೆಸಿಪಿ, ಇನ್ನೋವೇಟಿವ್ ರೆಸಿಪಿ, ನೀವೇ ಇನ್ವೆಂಟ್ ಮಾಡಿದಂಥ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಯಾವ ರೆಸಿಪಿ? ಕಾರ್ನ್ ಪಾಸ್ತಾ. ಕಾರ್ನ್ ಪಾಸ್ತಾ, ಸೊ ಇಟಾಲಿಯನ್ ಡಿಶ್. ಸೊ ಟ್ರೈಡ್ ಮಾಡಿದ್ದೀರಾ ಮನೇಲಿ? ಟ್ರೈಡ್ ಟೇಸ್ಟೆಡಾ? ಮಾಡಿದ್ದೇನೆ. ಓಕೆ, ಫೈನ್. ಹಾಗಾದರೆ ಧೈರ್ಯದಲ್ಲಿ ಸೇವಿಸ್ಕೊಳ್ಬೋದು. ಸೊ ಹೇಗೆ ಶುರು ಮಾಡ್ಕೊಳ್ಳೋದು? ಫಸ್ಟ್ ಇದು ಕಡಾಯಿ ಬೇಕು. ಕಡಾಯಿ. ಓಕೆ, ಫಸ್ಟ್ ಇದಕ್ಕೆ ಆಯಿಲ್ ಹಾಕಬೇಕು ಸರ್. ಇದಕ್ಕೆ ಆಯಿಲ್ ಹಾಕ್ಕೊಳ್ಳೋದು. ಎಸ್, ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕಾ? ಸಾಕು. ನೆಕ್ಸ್ಟ್ ಅದು ಸ್ವಲ್ಪ ಕಾದ ನಂತರ ಆನಿಯನ್ಸ್ ಎಲ್ಲ ಹಾಕಿ ಫ್ರೈ ಮಾಡಬೇಕು. ಡನ್. ಸ್ವಲ್ಪ ಆನಿಯನ್ಸ್ ಹಾಕಿ ಜಿಂಜರ್, ಸೊ ಜಿಂಜರ್, ಶುಂಠಿ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಆಯ್ತಲ್ಲ? ಸ್ವಲ್ಪ ಸ್ವಲ್ಪ. ನೆಕ್ಸ್ಟ್ ಗಾರ್ಲಿಕ್, ಎಲ್ಲವನ್ನು ಕೂಡ ಹಾಕಿ ಸಾಟೆ ಮಾಡ್ಕೊಳ್ಳೋದು. ಸೊ ಜೆನಿಫರ್, ನಿಮಗೆ ಇಂಥ ಇದು ಕಾಂಟಿನೆಂಟಲ್ ಡಿಶಸ್ ಇಷ್ಟ ಆಗುತ್ತಾ? ಯಾವುದು ನನಗೆ ಇಷ್ಟ ಆಗ್ತದೆ. ಕಾಂಟಿನೆಂಟಲ್ ಲೈಕ್ ಇರೋದು ಅರೇಬಿಕ್ ಡಿಶಸ್ ಎಲ್ಲ ಇರ್ತದಲ್ಲ, ಅರೇಬಿಕ್ ಡಿಶ್. ಅದು ತುಂಬ ಲೈಕ್ ಆಗ್ತದೆ. ಸೊ ಅರೇಬಿಯನ್ ಡಿಶಸ್ ಯಾವುದೇ ನೀವು ಮಾಡಿದ್ರು ಅದು ಸ್ವಲ್ಪ ಅದರಿಂದನೇ ನಾವು ಇನ್ಫ್ಲೂಯೆನ್ಸ್ಡ್ ಆ್ಯಕ್ಚುಲಿ. ಈ ಬಿರಿಯಾನಿ ಇದೆಲ್ಲ ಸೊ ಅರೇಬಿಯನ್ ಡಿಶ್ ಅದು. ಹೌದಾ? ನಮ್ಮದೆಲ್ಲ ಆದರೆ ಬೇರೆಯೇ ರೀತಿಯಾದಂಥ ಅಡುಗೆಗಳಿರುತ್ತೆ. ಈ ಬಿರಿಯಾನಿ ಆಗಿರಲಿ ಅಲ್ಲಿಂದ ಓರಿಯೆಂಟೆಡ್ ಅದು ಆ್ಯಕ್ಚುಲಿ. ಸೊ ಅಂಥದ್ದೆಲ್ಲ ಟಿಕ್ಕಾ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಂದು ಬಣ್ಣ ಬರ್ತಾ ಇದೆ. ಎಸ್, ನೆಕ್ಸ್ಟ್ ಟೊಮ್ಯಾಟೊ ಸ್ವಲ್ಪ ಸಾಕು. ಚಿಲ್ಲಿ ಸಣ್ಣದೆರಡು ಸಾಕು. ಸ್ವಲ್ಪ ಸ್ವಲ್ಪವೇ ಎಲ್ಲ. ಸ್ವಲ್ಪ. ನೆಕ್ಸ್ಟ್ ಇದರಲ್ಲಿ ಮಸಾಲೆ ಇದೆ, ಗರಂ ಮಸಾಲ, ಚಿಲ್ಲಿ ಪೌಡರ್, ಚಾಟ್ ಮಸಾಲ ಎಲ್ಲ ಮಿಕ್ಸ್ ಇದೆ. ಎಲ್ಲ ಮಿಕ್ಸ್. ಗರಂ ಮಸಾಲ, ಚಾಟ್ ಮಸಾಲ ಮತ್ತು ಚಿಲ್ಲಿ ಪೌಡರ್. ಆ್ಯಕ್ಚುಲಿ ಇಟಾಲಿಯನ್ ಡಿಶಸ್ ಹೆಚ್ಚಾಗಿ ಸ್ವಲ್ಪ ಬ್ಲ್ಯಾಂಡ್ ಆಗಿ ಬರುತ್ತೆ. ಸೊ ಅಷ್ಟೊಂದೇನು, ಕೆಲವುದಂತೂ ತೀರಾ ಸ್ಪೈಸಿ ಇದ್ದರೆ ಕೆಲವುದಂತೂ ಬ್ಲ್ಯಾಂಡ್ ಆಗಿರುತ್ತೆ. ಆ್ಯಂಡ್ ಚೀಸಿ ಜಾಸ್ತಿ ಇಷ್ಟಪಡ್ತಾರೆ ಅವರು.
ಸೊ ಯಾವುದೇ ಡಿಶ್ ಮಾಡಿ ಅದಕ್ಕೆ ಸ್ವಲ್ಪ ಚೀಸ್ ಬೇಕೇ ಬೇಕು, ಸ್ವಲ್ಪ ಆದರೂ. ಸ್ವಲ್ಪ ಪಾಸ್ತಾನ ಹಾಕ್ತೇನೆ. ಇದ್ರಲ್ಲಿ ಫಸ್ಟ್ ಫ್ರೈ ಮಾಡ್ಕೊಳ್ಬೇಕಾ? ಸ್ವಲ್ಪ ಫ್ರೈ ಮಾಡ್ತೀನಿ. ಕೆಲವರಂತೂ ಮೊದಲೇ ಬೇಯಿಸಿ ಮತ್ತೆ ಹಾಕ್ಕೊಳ್ತಾರೆ. ಸೊ ಇದು ನೀವು ಫ್ರೈ ಮಾಡಿ ಮತ್ತೆ ಬೇಯಿಸ್ತಾ ಇದ್ದೀರಿ. ನೆಕ್ಸ್ಟ್ ಕಾರ್ನ್ ಸಹ ಹಾಕ್ಬೇಕು ಇದಕ್ಕೆ, ಸ್ವಲ್ಪ ಫ್ರೈ ಮಾಡಿ. ಸೊ ಕಾರ್ನ್ ಪಾಸ್ತಾ ಅಂತ ಫಸ್ಟೇ ಹೇಳಿದ್ದೀರಿ. ಹೌದು. ಸೊ ಕಾರ್ನ್ ಹಾಕೊಂಡ್ರೆ ಆಯ್ತು. ಸೊ ಬೇಬಿ ಕಾರ್ನ್ ಇದ್ರೂ ಕೂಡ ಅದನ್ನು ಹಾಗೆ ಸ್ಲೈಸಸ್ ಮಾಡಿ ಹಾಕ್ಕೊಳ್ಬೋದು. ನೆಕ್ಸ್ಟ್ ವಾಟರ್ ಹಾಕ್ಬೇಕು ಇದಕ್ಕೆ. ನೀರು ಹಾಕ್ಲಾ? 1 ಕಪ್ ಅಷ್ಟು. ನೆಕ್ಸ್ಟ್ ಇದನ್ನು ಬಾಯ್ಲ್ ಮಾಡಬೇಕು. ಇದು ನೀರು ಆರುವ. ಸೊ ಇನ್ನು ಅದರದೇ ಒಂದು ಸ್ಟಾರ್ಚ್ ಬಿಟ್ಕೊಳ್ಳೋವರೆಗೂ ಅದರದ ಸ್ಟಾರ್ಚ್ ಬಿಟ್ಕೊಂಡು ಮತ್ತೆ ಅದರಲ್ಲೇ ಬೇಯಿಸ್ಕೊಳ್ಬೇಕು. ಸೊ ಥಿಕ್ನೆಸ್ ಕೂಡ ಅದರಿಂದಲೇ ಬರುತ್ತೆ. ಸೊ ಅರೇಬಿಯನ್ ಡಿಶಸ್ ತುಂಬ ಇಷ್ಟ ಅಂತ ಹೇಳಿದ್ರೆ ಯಾವ್ದು ಇಷ್ಟ ಆಗುತ್ತೆ ಅರೇಬಿಯನ್ ಡಿಶಸ್ಸಲ್ಲಿ ನಿಮಗೆ? ಬಿರಿಯಾನಿ, ಟಿಕ್ಕಾ ಐಟಮ್ಸ್ ಎಲ್ಲ ಇಷ್ಟ. ಮಾಡ್ತೀರಾ? ಬರೀ ಇಷ್ಟನಾ? ಮಾಡ್ತೀನಿ ಬಿರಿಯಾನಿ ಎಲ್ಲ. ಎಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಅದು ಮಸಾಲೆ ಅಲ್ಲಿ ಮಿಕ್ಸ್ ಆಗಿರ್ತದೆ. ಸೊ ಇದು ಸ್ವಲ್ಪ ಸ್ಪೈಸಿಯೇ ಇರುತ್ತೆ. ಯಾಕೆಂತ ಹೇಳಿದ್ರೆ ನೀವು ಚಾಟ್ ಮಸಾಲ ಅದರ ಒಂದು ಹುಳಿ ಅಂಶ ಬಿಡುತ್ತೆ, ಚಿಲ್ಲಿ ಪೌಡರ್ ಹಾಕಿದ್ರಿ, ಆಮೇಲೆ ಗರಂ ಮಸಾಲ ಸ್ವಲ್ಪ ಇದು ಇಂಡಿಯನ್ ವರ್ಷನ್ಗೆ ಬಂತು. ಪೂರ್ತಿಯಾಗಿ ರೆಡ್ ಕಲರ್ ಬಂದಿದೆ. ಎಸ್, ನೋಡುವಾಗಲೇ ಆವಾಗ ಗೊತ್ತಾಗುತ್ತೆ ಇಟ್ಸ್ ಸ್ಪೈಸಿ ಅಂತ ಹೇಳಿ. ಸೊ ಬಂದಿದೆ. ಕಾರ್ನ್ ಸಹ ಇದೆಲ್ಲ, ಕಾರ್ನ್ ಕೆಲವೊಮ್ಮೆ ಮಕ್ಕಳೆಲ್ಲ ತಿನ್ನೋದಿಲ್ಲ, ಹೀಗೆ ಕೊಟ್ಟರೆ ಇದರಲ್ಲಿ ಮಿಕ್ಸ್ ಮಾಡಿದ್ರೆ ಅವ್ರು ತಿಂತಾರೆ. ಎಸ್. ಅಂಡ್ ಮಧ್ಯದಲ್ಲಿ ಅದೊಂದು ಬೈಟ್, ಒಂದು ಕ್ರಂಚಿನೆಸ್ ಕೂಡ ಸಿಗುತ್ತೆ ಅಂಡ್ ಸ್ವೀಟ್ನೆಸ್ ಕೂಡ. ಸ್ವಲ್ಪ ಗ್ರೇವಿ ಇದ್ರೆ ಅದು ಸೂಪ್ ತರ ಸಹ ಆಗ್ತದೆ, ಚೆನ್ನಾಗಿರುತ್ತೆ. ಇಲ್ದಿದ್ರೆ ತೀರಾ ಡ್ರೈ ಆಗೋಗುತ್ತಲ್ಲ. ಸೊ ಇಟ್ಸ್ ರೆಡಿ. ಆಫ್ ಮಾಡ್ಲಾ? ಕಾರ್ನ್ ಪಾಸ್ತಾ ರೆಡಿ. ಎಸ್, ಕಾರ್ನ್ ಪಾಸ್ತಾ ಇಸ್ ರೆಡಿ. ಸೊ ಲೆಟ್ಸ್ ಟೇಸ್ಟ್ ಟುಗೆದರ್. ತಗೊಳ್ಳಿ. ಸೊ ಈ ಪಾಸ್ತಾ ಎಲ್ಲ ಬಿಸಿ ಬಿಸಿ ಇರುವಾಗಲೇ ತಿನ್ಬೇಕಲ್ಲ, ಆವಾಗಲೇ ಅದರ ಒಂದು ಟೇಸ್ಟ್. ನಾವು ಇಂಡಿಯನ್ಸ್ಗೆ ಏನೇ ಇರಲಿ ಮಸಾಲೆದಾರ ಆಗಿರಬೇಕು. ಸೂಪರ್ಬ್ ಆಗಿದೆ, ತುಂಬ ಚೆನ್ನಾಗಿದೆ, ವೆರಿ ನೈಸ್, ವೆರಿ ಟೇಸ್ಟಿ. ಇದನ್ನೆಲ್ಲ ಮುಗಿಸ್ಕೊಂಬರೋಣ. ಸೂಪರ್ಬ್ ಆಗಿದೆ ಕಾರ್ನ್ ಪಾಸ್ತಾ, ವೆರಿ ಟೇಸ್ಟಿ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಕಾರ್ನ್ ಪಾಸ್ತಾ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿಯನ್ನು ಹುರಿದು ಟೊಮ್ಯಾಟೊ, ಹಸಿಮೆಣಸು, ಗರಂ ಮಸಾಲ, ಚಾಟ್ ಮಸಾಲ ಹಾಗೂ ಮೆಣಸಿನ ಪುಡಿ ಮಿಶ್ರಣವನ್ನು ಹಾಕಿ ಹುರಿಯಿರಿ. ಬಳಿಕ ಪಾಸ್ತಾ, ಸ್ವೀಟ್ ಕಾರ್ನ್ ಹಾಗೂ ಪಾಸ್ತಾದ 2 ಪಟ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಈಗ ಬಿಸಿ ಬಿಸಿ ಕಾರ್ನ್ ಪಾಸ್ತಾ ರೆಡಿ ಟು ಟೇಸ್ಟ್. ಕಾರ್ನ್ ಪಾಸ್ತಾ ಪ್ಲೇಟ್ ಫುಲ್ ಕೈಯಲ್ಲಿದೆ. ಸೊ ನಾವಿಬ್ಬರು ಇದನ್ನು ಮುಗಿಸ್ಕೊಂಡು ಬರ್ತೀವಿ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.
ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್, ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಒಂದಂತೂ ಬಿಸಿ ಬಿಸಿ ಆದಂಥ ಪಾಸ್ತಾ ಆಯಿತು, ಅರ್ಧ ಹೊಟ್ಟೆ ತುಂಬಿತು. ಸೊ ನೆಕ್ಸ್ಟ್ ಇನ್ನು ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್ ಜೆನಿಫರ್, ಈಗ ಯಾವ ಯಮಿ ಟೇಸ್ಟಿ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ನೆಕ್ಸ್ಟ್ ಪಾಂಪ್ಲೆಟ್ ಮಸಾಲಾ ಫ್ರೈ. ಓ ವಾವ್, ಸೂಪರ್. ಸೊ ಇವತ್ತಿನ ಊಟ ಸಖತ್ತಾಗಾಯಿತು ಹಾಗಾದರೆ ಅಲ್ವಾ? ಎಸ್, ಪಾಂಫ್ರೆಟ್ ಮಸಾಲಾ ಫ್ರೈ ರೆಡಿ. ಎಸ್, ವಿಲ್ ಸ್ಟಾರ್ಟ್. ಫಸ್ಟ್ ಕಡಾಯಿ. ತಗೊಳ್ಳಿ, ಕಡಾಯಿ ತಗೊಳ್ಳಿ. ಸೊ ಇದಕ್ಕಿನ್ನು ಆಯಿಲ್ ಹಾಕೊಳ್ಳೋದಾ? ಆಯಿಲ್ ಹಾಕೊಳ್ಳಿ. ಸೊ ಆಗಲೇ ಹೇಳಿದಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ಇದು ಫಿಶ್ಗೆ ಜಾಸ್ತಿ ಎಣ್ಣೆ ಬೇಕಾ ಹೇಗೆ? ಸಾಕು ಸಾಕು. ನೆಕ್ಸ್ಟ್ ಇದು ಫ್ರೈ ಆದಮೇಲೆ ಇದಕ್ಕೆ ಆಲ್ರೆಡಿ ಟರ್ಮರಿಕ್ ಪೌಡರ್ ಅದೆಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ದೀರಿ. ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ ಮತ್ತು ಟರ್ಮರಿಕ್, ಲೈಮು, ನಿಂಬೆ ರಸ ಮತ್ತು ಅಷ್ಟೇ. ಅಷ್ಟೇ. ಉಪ್ಪೇನಾದರೂ ಹಾಕಿದ್ದೀರಾ? ಉಪ್ಪು ಸ್ವಲ್ಪ, ಮತ್ತೆ ಟರ್ಮರಿಕ್, ಲೈಮ್. ಅರಿಶಿನ ಪುಡಿ, ಉಪ್ಪು ಮತ್ತು ನಿಂಬೆ ರಸ. ಫಸ್ಟಿಗೆ ಆನಿಯನ್ಸ್. ಸೊ ಮಸಾಲಾ ಫ್ರೈ ಅಂತ ಹೇಳಿದ್ರಿ, ಇದು ಫ್ರೈ ಅಲ್ವಾ, ನಾಟ್ ಗ್ರೇವಿ? ಗ್ರೇವಿ, ಸ್ವಲ್ಪ ಗ್ರೇವಿ, ಗ್ರೇವಿಶ್ ಆಗಿ ಬರುತ್ತೆ. ಗಾರ್ಲಿಕ್, ಈರುಳ್ಳಿ, ಬೆಳ್ಳುಳ್ಳಿ, ಜಿಂಜರ್ ಸ್ವಲ್ಪ, ಸೊ ಇದು ಯಾರಿಂದ ಕಲ್ತಿದ್ದು? ಇದು ನಮ್ದು ಮನೆಯಲ್ಲಿ ಆಂಟಿ ಅವರೆಲ್ಲ ಮಾಡ್ತಾ ಇರ್ತಾರೆ ಡಿಶ್, ನೋಡಿ ನೋಡಿ ಕಲ್ತಿದ್ದೇನೆ. ಓಕೆ. ಸೊ ಕಲಿಯುವಾಗ, ಈ ಥರ ಅಡುಗೆ ಕಲಿಯುವಾಗ ನಿಮ್ಮದು ಫೇವ್ರೆಟ್ ಅಂದರೆ ವೆಜ್ಜಲ್ಲಿ ಇಷ್ಟ ಆಗುತ್ತಾ, ನಾನ್ ವೆಜ್ಜಲ್ಲಿ ಇಷ್ಟ ಆಗುತ್ತಾ, ಸ್ವೀಟ್ಸಲ್ಲಿ ಹೋಗುತ್ತಾ, ಹೇಗೆ? ನಾನ್ ವೆಜ್ ಐಟಮ್. ನಾನ್ ವೆಜ್. ಸೊ ಫಸ್ಟ್ ಪ್ರಿಫರೆನ್ಸ್ ನಾನ್ ವೆಜ್ ಡಿಶಸ್. ಕ್ಯಾಟಗರೈಸ್ ಆಗುತ್ತೆ ಅದರಲ್ಲೂ ಕೂಡ ಯಾವುದು? ನಾನ್ ವೆಜ್ಜಲ್ಲಿ ಸೀ ಫುಡ್, ಚಿಕನ್, ಮಟನ್, ಯಾವುದು? ಸೀ ಫುಡ್ ಮತ್ತು ಚಿಕನ್ ಐಟಮ್ಸ್ ಎರಡು ಸಹ. ನೆಕ್ಸ್ಟ್ ಇದು ಪಾಂಪ್ಲೆಟ್ ಹಾಕ್ತೇನೆ. ಡೈರೆಕ್ಟ್ ಫಿಶ್ ಅದಕ್ಕೆ ಹಾಕೊಳ್ಳೋದಾ? ಫ್ರೈ ಆಗ್ತದೆ ಒಟ್ಟಿಗೆ. ಫ್ರೈ ಆಗಿ. ಸೊ ಮೀನು ಹಾಕಿದ ನಂತರ ಜಾಸ್ತಿ ಕೈ ಆಡಿಸ್ಬಾರ್ದು ಅಲ್ವಾ? ನೆಕ್ಸ್ಟ್ ಇದು ಫ್ರೈ ಆಗ್ತಾ ಇರ್ತದಲ್ಲ, ಟೊಮೆಟೊ ಸಹ ಹಾಕಬೇಕು ಒಟ್ಟಿಗೆ. ನೆಕ್ಸ್ಟ್ ಫ್ಲೇವರಿಗೆ ಕರಿ ಲೀವ್ಸ್. ಸೊ ಇದು ಫ್ರೈ ಆಗೋ ಅಷ್ಟೊತ್ತಿಗೆ ಇದೆಲ್ಲ ಬೆಂದು ಕರೆಕ್ಟಾಗಿ ರೆಡಿಯಾಗಿರುತ್ತೆ. ಅದ್ರ ಜೊತೆಗೆ ಏನಾದರೂ ಫ್ಲೇವರ್ಸ್ ಕೂಡ ಇನ್ಫ್ಯೂಸ್ ಆಗಿರುತ್ತೆ. ಸೊ ಈ ಥರ ಮಸಾಲ ಫ್ರೈ ಫಸ್ಟ್ ಟೈಮ್. ಸೊ ಆಂಟಿ ಯಾವಾಗಲೂ ನಿಮ್ಮ ಆಂಟಿ ಮಾಡ್ತಾ ಇರ್ತಾರೆ ಇದನ್ನು? ಹೌದು, ಮಸಾಲ ಫ್ರೈ, ತವಾ ಫ್ರೈ ಎಲ್ಲ ಮಾಡ್ತಾ ಇರ್ತಾರೆ. ಇಂಚಿದ್ದು ಎರಡು. ಸೊ ಒಂದೊಂದಾಗೆ ಹಾಕ್ಕೊಂಡು, ಅಂದರೆ ಅದು ಫ್ರೈ ಆಗ್ತಾ ಇದ್ದಾಗ ಎಲ್ಲ ಇದರ ಒಂದು ಜ್ಯೂಸಸ್ ಕೂಡ ಅದು ಸೋಕ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಇದು ಗ್ರೇವಿ. ಇದು ಆನಿಯನ್, ಗಾರ್ಲಿಕ್ ಮತ್ತು ಇದು ಕೊರಿಯಾಂಡರ್ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೇನೆ. ಸೊ ಈರುಳ್ಳಿ,
ಧನಿಯಾ ಧನಿಯಾ ಬೀಜವ ಸೊಪ್ಪು ಸೊಪ್ಪು. ಓಕೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಗಾರ್ಲಿಕ್, ಜಿಂಜರ್ ಎಲ್ಲ ಹಾಕಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಇದು ಒಣಮೆಣಸು ಕೂಡ ಹಾಕಿದ್ರೆ ಹೇಗೆ? ಗ್ರೀನ್ ಚಿಲ್ಲಿ. ಓಕೆ ಓಕೆ, ಸೊ ಹಾಕ್ಕೊಳ್ಳೋದಾ? ಎಸ್. ಸೊ ಇನ್ನೂ ಆ ಮಸಾಲೆ ಹಾಗೆ ಹೀರ್ಕೊಳ್ಳೋವರೆಗೂ ಅದರಲ್ಲೇ ಬೇಯಬೇಕಾ? ನೆಕ್ಸ್ಟ್ ಉಪ್ಪು ಹಾಕ್ತೇನೆ ಸ್ವಲ್ಪ. ಸೊ ಇನ್ನೊಂದು ಹೇಳ್ಕೊಡ್ಲಾ, ನೀವೀಗ ಸಾಲ್ಟ್ ಹಾಕಿದ್ರಿ, ಸೊ ಒಂದೇ ಕಡೆ ಅಷ್ಟೊಂದು ಹಾಕುವಾಗ ಅದು ಪೂರ್ತಿ ಎಲ್ಲ ಕಡೆ ಹೀರ್ಕೊಳ್ಳಲ್ಲ. ಬೆಸ್ಟ್ ವೇ ಈಸ್ ಟರ್ನ್ ಇಟ್ ಲೈಕ್ ದಿಸ್. ನಿಮ್ಮ ಎಲ್ಲ ಕಡೆ ಅದು ಸಾಲ್ಟ್ ಮಿಕ್ಸ್ ಆಯಿತು. ಸೊ ಈಗ ನೀವು ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮ್ಮ ಫಿಶ್ ಕೂಡ ಪುಡಿ ಆಗೋದಿಲ್ಲ, ಉಪ್ಪೆಲ್ಲ ಪೂರ್ತಿ ಎಲ್ಲ ಕಡೆ ಕೂಡ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಇದು ನೀರು ಆವಿಯಾಗಿ ಆ ಮುದ್ದೆ ಗ್ರೇವಿ ಅದಕ್ಕೆ. ಓಕೆ ಓಕೆ, ನಾನು ಸರ್ವ್ ಮಾಡ್ತೇನೆ. ಸೊ ಇಟ್ಸ್ ರೆಡಿ? ರೆಡಿ. ಓಕೆ, ಡನ್. ಆಫ್ ಮಾಡಲಾ? ಆಫ್ ಮಾಡಿ. ಸೊ ಇದು ಇಷ್ಟಿದ್ರೆ ಸಾಕು. ಆ್ಯಕ್ಚುಲಿ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಇದೆ. ಗಂಜಿಗೂ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಇದು ಎರಡಕ್ಕೂ ಸೂಟ್ ಆಗುವಂಥ ಡಿಶ್ ಥರ ಕಾಣ್ತಾ ಇದೆ. ಪಾಂಪ್ಲೆಟ್ ಮಸಾಲಾ ಫ್ರೈ ರೆಡಿ. ವಾವ್, ಯಮ್ಮಿ ಯಮ್ಮಿ. ಪಾಂಫ್ರೆಟ್ ಗ್ರೀನ್ ಮಸಾಲಾ ಫ್ರೈ ಇಸ್ ರೆಡಿ. ಥ್ಯಾಂಕ್ ಯು. ತುಂಬ ಅರೋಮ್ಯಾಟಿಕ್ ಆಗಿದೆ. ಫಿಶ್ ನೀವು ಫ್ರೈ ಮಾಡ್ತೀನಿ ಅಂದರೆ ಸಾಕು, ಸೊ ಊಟಕ್ಕೆಲ್ಲರೂ ಬೇಗ ರೆಡಿಯಾಗಿರ್ತಾರೆ. ಇದಂತೂ ಪಾಂಫ್ರೆಟ್ ಗ್ರೀನ್ ಮಸಾಲಾ ಫ್ರೈ ಸಖತ್ತಾಗಿರ್ಬೋದು. ಟೇಸ್ಟ್ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಪಾಂಫ್ರೆಟ್ ಮಸಾಲಾ ಫ್ರೈ ತಯಾರಿಸೋ ವಿಧಾನ: ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಹುರಿದು ಅರಿಶಿನ ಪುಡಿ, ನಿಂಬೆ ರಸ, ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿದ ಮೀನನ್ನು ಹಾಕಿ ಕರಿಯಿರಿ. ಆನಂತರ ಟೊಮ್ಯಾಟೊ, ಕರಿಬೇವು, ಹಸಿಮೆಣಸು ಸೇರಿಸಿ ಎರಡೂ ಕಡೆ ಕರಿಯಿರಿ. ಬಳಿಕ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು ಹಾಕಿ ರುಬ್ಬಿದ ಮಸಾಲೆ ಸೇರಿಸಿ ನೀರು ಆವಿಯಾಗುವವರೆಗೂ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಪಾಂಫ್ರೆಟ್ ಮಸಾಲಾ ಫ್ರೈ ಸವಿಯಲು ಬಲು ರುಚಿಕರ. ಎಸ್ ಜೆನಿಫರ್, ವಿಲ್ ಟೇಸ್ಟ್. ಸೊ ಇನ್ನು ತಡ್ಕೊಳ್ಳೋ ಟೈಮ್ ಇಲ್ಲ, ತಗೊಳ್ಳಿ. ಎಸ್, ಪರ್ಫೆಕ್ಟ್ಲಿ ಕುಕ್ಡ್ ಆ್ಯಕ್ಚುಲಿ. ಸೂಪರ್, ಆಸಮ್, ಪರ್ಫೆಕ್ಟ್. ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ವಾವ್, ವೆರಿ ನೈಸ್, ವೆರಿ ಟೇಸ್ಟಿ. ವಾವ್, ಯಮಿ ಯಮಿ. ನನ್ನ ಇವತ್ತಿನ ಊಟ ಸಖತ್ತಾಗುತ್ತೆ. ಸೊ ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಕರೆಕ್ಟ್ ಅದು ಬೆಂದಿದ್ರೆ ಮಾತ್ರ, ಅದು ಇಲ್ದಿದ್ರೆ ಫಿಶ್ ಕೂಡ ತೀರಾ ಬೆಂದರೂ ಕೂಡ ಆಮೇಲೆ ಅಷ್ಟು ಟೇಸ್ಟಿ ಅನಿಸಲ್ಲ. ಇಟ್ಸ್ ವೆರಿ ಜ್ಯೂಸಿ ಆ್ಯಂಡ್ ಫುಲ್ ಆಫ್ ಫ್ಲೇವರ್ಸ್. ಆಸಮ್. ಸೊ ಒಳ್ಳೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತೀರಿ. ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್, ಕುಚ್ಚಲಕ್ಕಿ. ಸೊ ಇಂಥ ಎಲ್ಲ ಡಿಶ್ ಮಾಡುವಾಗ ಖಂಡಿತವಾಗ್ಲೂ ಇದು ಬೇಕೇ ಬೇಕು. ಥ್ಯಾಂಕ್ ಯು ಸೊ ಮಚ್. ನಾನಂತೂ ಊಟಕ್ಕೆ ಹೊರಟೆ. ಯಾಕೆಂತ ಹೇಳಿದ್ರೆ ಇಷ್ಟೊಳ್ಳೆ ರುಚಿಕರವಾದಂಥ ಪಾಂಫ್ರೆಟ್ ಗ್ರೀನ್ ಮಸಾಲಾ ಫ್ರೈ ನನ್ನ ಕೈಯಲ್ಲಿದೆ. ಮತ್ತಿನ್ಯಾಗ್ತಾಡ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.